ಟೀಚಿಂಗ್ ಹಾಸ್ಪಿಟಲ್ ಯೂನಿಟ್ ಅಂತ ಇರ್ತೀವಿ. ನಾನು ಕೆಂಪೇಗೌಡ, ನಾನೇ ಪ್ರೊಫೆಸರ್, ನನ್ನ ಕೈ ಕೆಳಗೊಬ್ಬರು ಅಸಿಸ್ಟೆಂಟ್ ಪ್ರೊಫೆಸರ್ ಇರ್ತಾರೆ, ಉಳಿದ ಲೆಕ್ಚರರ್ ಇರ್ತಾರೆ. ನಮಗೆ ಒಂದು ಫಿಕ್ಸ್ಡ್ OPD ಡೇ, ಒಂದು ಫಿಕ್ಸ್ಡ್ OT ಡೇ, ಆಪರೇಷನ್ ಡೇ ಅಂತ ಇರುತ್ತೆ. ನಾನು ಜಯನಗರ ಜನರಲ್ ಹಾಸ್ಪಿಟಲಲ್ಲಿ ಇದ್ದಾಗ ಒಂದು ದಿನ OTಗೆ 21 ಕೇಸ್ ಹಾಕೋದು. ಅದು ಇಂಪಾರ್ಟೆಂಟ್ ಅಲ್ಲ ನನಗೆ, ನನ್ನದೊಂದು ರೆಕಾರ್ಡ್ ಇದೆ. ಇದೆಲ್ಲ ರೆಕಾರ್ಡ್ ಅಲ್ಲ. ಪ್ರತಿನಿತ್ಯ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಹೋದರೆ ಯಾರೇ ಒಬ್ಬ ಪ್ರೊಫೆಸರು ಅವನ ಆಪರೇಷನ್ ಇಷ್ಟಿರ್ತವೆ. ಆದರೆ ನನಗೆ 1987ರಲ್ಲಿ ಒಂದು ಭಾನುವಾರ ರಾತ್ರಿ ಬೋರಿಂಗ್ ಆ್ಯಂಡ್ ಲೇಡಿ ಕರ್ಸನ್ ಹಾಸ್ಪಿಟ್ಲಲ್ಲಿ ನಾನು ಡ್ಯೂಟಿಯಲ್ಲಿದ್ದಾಗ, ಆಗ ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಸರ್ಜರಿ ನಾನು ಒಬ್ಬನೇ ಸರ್ಜನ್, ಸಿಂಗಲ್ ಸರ್ಜನು, ಒಬ್ಬ ಹೌಸ್ ಸರ್ಜನ್ ನನಗೆ ಅಸಿಸ್ಟ್ ಮಾಡೋಕ್ಕಿದ್ದ. ಒಬ್ಬಳು ಪೋಸ್ಟ್ ಗ್ರಾಜುಯೇಟ್ ಅನಸ್ಥೀಶಿಯಾ ಡಾಕ್ಟರ್ ಇದ್ದರು, ಥಿಯೇಟರ್ ನರ್ಸ್ ರತ್ನ ಅಂತ ಇದ್ದರು. ರಾತ್ರಿ 8:45ರಿಂದ ಹಿಡಿದು ನೆಕ್ಸ್ಟ್ ಡೇ 10:45ವರೆಗೂ ಒಬ್ಬನೇ ಸರ್ಜನ್ನು 10 ಆಪರೇಷನ್ ಮಾಡಿದ್ದೆ. ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅಂಥ ಅವಕಾಶಗಳು ನಮ್ಗೆ ಅವಕಾಶ ಅಂತೀವಿ, ಆದರೆ ಅನ್ಫಾರ್ಚುನೇಟ್ಲಿ ಪೇಷಂಟ್ ದೃಷ್ಟಿಯಿಂದ ನಾವು ಹಂಗೆ ಹೇಳ್ಬಾರ್ದು. ಅನ್ಫಾರ್ಚುನೇಟ್ಲಿ ಆ ಭಾನುವಾರ ಏನಾಯಿತು, ಡೆಕ್ಕನ್ ಹೆರಾಲ್ಡ್ ಪತ್ರಿಕೆಯಲ್ಲಿ ಒಂದು ಆರ್ಟಿಕಲ್ ಬಂತು, ಮೊಹಮ್ಮದ್ ದ ಇಡಿಯಟ್ ಅಂತ. ಒಂದು ಸಣ್ಣ ಕತೆ, ಒಬ್ಬ ಹಿಂದೂ ಬರೆದಿದ್ದಂಥ ಕತೆ. ಅದರಲ್ಲಿ ಆ ಮೆಕ್ಯಾನಿಕ್ ಹುಡುಗನ್ನ ಅವರ ಬಾಸು ಇಡಿಯಟ್ ಅಂತ ಎಲ್ಲೋ ಒಂದು ಜಾಗದಲ್ಲಿ ಬೈತಾನೆ, ಅವ್ನು ಸರಿಯಾಗಿ ಕೆಲಸ ಮಾಡಿದ್ದಾಗೆ. ಅದು ಅನ್ಫಾರ್ಚುನೇಟ್ಲಿ ಅದು ಬೇರೆ ರೀತಿ ಟರ್ನ್ ಆಗಿ ಹಿಂದೂ ಮುಸ್ಲಿಂ ಗಲಾಟೆ ಆಗಿ ಡೆಕ್ಕನ್ ಹೆರಾಲ್ಡ್ ಮುಂದೆ ಗೋಲಿಬಾರ್ ಆಗೋಯಿತು. ಆ ಸಮಯದಲ್ಲಿ MG ರೋಡ್ನಾಗಿರೋ ಡೆಕ್ಕನ್ ಹೆರಾಲ್ಡ್ಗೂ ನಮ್ಮ ಬೋರಿಂಗ್ ಹಾಸ್ಪಿಟಲ್ ಭಾಳ ಹತ್ರ. ಎಲ್ಲ ಹುಡುಗರು ಎಲ್ಲ 18ರಿಂದ 21 ವರ್ಷದ ಮುಸ್ಲಿಂ ಬಾಯ್ಸು, ಅವರು ಗೋಲಿಬಾರ್ ಹೆಂಗಾಗಿತ್ತು ಅಂದರೆ, ಯೂಶಲಿ ನಾವೆಲ್ಲ ಕೇಳೋದು ಬಿಲೋದಿ ಬೆಲ್ಟ್ ಹೊಡಿತಾರೆ, ಕಾಲು ಹೊಡಿತಾರೆ ಅಂತ. ಆ ಗುಂಪಿನಲ್ಲಿ ಹೆಂಗೆ ಹೊಡೆದಿದ್ರು ಅಂದರೆ ಹೊಟ್ಟೆನೇ ಶಾಟ್ರ್ ಆಗೋದು, ಕಿತ್ಕೊಂಡು ಹೋಗಿತ್ತು ಹಂಗೆ. ಅಂಥ 10 ಜನ ಹುಡುಗರಿಗೆ ರಾತ್ರಿ 8:45ರಿಂದ ನೆಕ್ಸ್ಟ್ ಡೇ 10:45ವರೆಗೂ ನಾನು ಒಬ್ಬನೇ ಸರ್ಜನ್ನು ಅಬ್ಡಾಮನ್ ಓಪನ್ ಮಾಡಿ, ಆ ಬುಲೆಟ್ ಇಂಜುರಿ ಅಂದರೆ ಭಾಳ ಜನಕ್ಕೆ ಸಿನಿಮಾ ಸ್ಟೈಲ್ನಾಗಿರೋ ಹಂಗಿರೋದಿಲ್ಲ. ನನಗೂ ಕೂಡ ಯಾವತ್ತೂ ಅನುಭವ ಇಲ್ಲ, ಇದೇ ಫಸ್ಟ್ ಟೈಮ್. ಆ ಬುಲೆಟ್ ಮಾಡಿರೋ ಡ್ಯಾಮೇಜ್ನ ರಿಪೇರ್ ಮಾಡೋದು. ನಿಮ್ಗೊಂದು ಸರಳ ಎಕ್ಸಾಂಪಲ್ ಬೇಕು ಅಂದರೆ, ಒಬ್ಬ ಹುಡುಗನ ಹೊಟ್ಟೆಯಲ್ಲಿ ಬುಲೆಟ್ ಹೆಂಗೆ ಹೊರಟೋಗ್ಬಿಟ್ಟಿದೆ, ಆದರೆ ಅರ್ಧ ಲಿವರ್ ಕಿತ್ಕೊಂಡು ಹೋಗಿ ಬ್ಲೀಡ್ ಆಗ್ತಾ ಇದೆ, ಇನ್ನೊಬ್ಬನಿಗೆ ಸ್ಪ್ಲೀನ್ ಕಿತ್ಕೊಂಡು ಹೋಗ್ಬಿಟ್ಟಿದೆ, ಇನ್ನೊಬ್ಬನಿಗೆ ಕರುಳು ಶಾಟರ್ ಆಗಿ ಹಿಂಗೆ ಹಿಡ್ಕೊಂಡಿದ್ದಾನೆ ಬ್ಲೀಡ್. ಇಂಥ ಕೇಸ್ಗಳನ್ನ ನಾವು ಆಪರೇಷನ್ ಥಿಯೇಟ್ರಾಗಿ ನೀಟಾಗಿ ಅದನ್ನೆಲ್ಲ ರೆಡಿ ಮಾಡಿ ಬ್ಲೀಡಿಂಗ್ ಸ್ಟಾಪ್ ಮಾಡಿದ ಆಪರೇಷನ್ನಿಂದ 10 ಜನ ಹುಡುಗರು ಉಳ್ಕೊಂಡ್ರು. ಇದು ನಂತವು ಒಂದು ರೆಕಾರ್ಡ್. 10 ಜನ ಬದುಕೊಳಿದ್ರು ಸರ್. ಇದು ನನ್ನ ರೆಕಾರ್ಡ್. ಇದನ್ನು ನಾನು ಭಾಳ ಎಲ್ಲೋ ಒಂದು ಕಡೆ ದೇವರು ನನಗೊಂದು ಅವಕಾಶ ಕೊಟ್ಟ ಆ ಮಕ್ಕಳನ್ನ ಜೀವ ಉಳಿಸ್ಲಿಕ್ಕೆ. ನನಗೆ ಭಾಳ ಖುಷಿಯಿಂದ ಹೇಳ್ಕೊಳ್ಳೋದು ಅಂದರೆ, ನನಗೆ ಈ ಕೆಲಸಕ್ಕೆ 1994ರಲ್ಲಿ ಲಂಡನ್ ಸಿಟಿಯಲ್ಲಿ ಇಂಟರ್ನ್ಯಾಷನಲ್ ವರ್ಲ್ಡ್ ಕಾನ್ಫರೆನ್ಸ್ ನಡೀತು, ಸರ್ಜನ್ಸ್ ಕಾನ್ಫರೆನ್ಸು. ಅದರಲ್ಲಿ ಈ ಪೇಪರ್ ಪ್ರೆಸೆಂಟ್ ಮಾಡಿದೆ. ಪೇಪರ್ ಅಂದರೆ ನಾನು ಇಷ್ಟು ಆಪರೇಷನ್ ಮಾಡಿದೆ, ಹೆಂಗೆ ಮಾಡಿದೆ, ಯಾಕೆ ಮಾಡಿದೆ ಅಂತ. ಇದಕ್ಕೆ ನನಗೆ ಬೆಸ್ಟ್ ಸರ್ಜನ್ ಆ್ಯಂಡ್ ಬೆಸ್ಟ್ ಪೇಪರ್ ಅವಾರ್ಡನ್ನು ಲಂಡನ್ ಸಿಟಿಯಲ್ಲಿ 1994